ಸಂಬಂಧ ಕಂಪ್ಲೇಂಟಲ್ಲಿ ಏನಿದೆ ಅದ್ರ ಪ್ರಕಾರ ಯಾರು ಆರೋಪಿದ್ದಾರೆ ಅವ್ರು ಹಿಡಿದು ನಾವು ನ್ಯಾಯಾಲಯ ಮುಂದೆ ನಾವು ಕಾನೂನು ಪ್ರಕಾರ ಕ್ರಿಯೆ ಮಾಡ್ತೀವಿ ಮುಂದೆ ಇವತ್ತೇ ಮಾಡಿ ಈಗಲೇ ಮಾಡಿ ಸರ್. ಎಷ್ಟು ದಿನ ಅಂತ ಹೇಳ್ಬೋದು ಇಲ್ಲಿಗೆ ಆಮೇಲೆ ನೀವು ಬಿಟ್ಟಿದ್ದೀರಿ ಅದರ ಬಗ್ಗೆ ನಾವು ಹೇಳ್ತೀವಿ. ನಾವು ನಮ್ಮ ಅಭಿಪ್ರಾಯವನ್ನು ಹೇಳ್ತೇವೆ. ಈಗ ಆರೋಪಿಗಳು ಸಿಕ್ಕಿರುವಂಥದ್ದು ಮತ್ತು ಅದನ್ನ ಬಿಟ್ಟಿರುವಂಥದ್ದು ಇಲಾಖೆಯ ದೊಡ್ಡ ತಪ್ಪು. ಅದು ನಾನು ಯಾವತ್ತೂ ಕೂಡ ಎಲ್ಲಿಯೂ ಹೇಳಬಲ್ಲೆ. ನೀವು ಮಾತಾಡ್ಬೇಕು, ಮತ್ತೆ ಮಾತಾಡ್ಬೇಕು. ನಾಳೆ ಬೆಳಿಗ್ಗೆವರೆಗೆ ನಿಮಗೆ ಸಮಯಾವಕಾಶವನ್ನು ನಾವು ಕೊಡ್ತೇವೆ. ನೀವು ಆರೋಪಿ ಯಾರಿದ್ದಾರೆ, ಇವತ್ತು ಡಾಕ್ಟರ್ ಅವರು ಕಂಪ್ಲೇಂಟ್ ಯಾರು ಕೊಟ್ಟಿದ್ದಾರೆ ಅವರನ್ನ ಬಂಧನ ಮಾಡಿ ಇಲ್ಲಿ ಸ್ಟೇಷನ್ಗೆ ತರಬೇಕು. ಅಕಸ್ಮಾತ್ ನೀವು ನಾಳೆ ಬೆಳಿಗ್ಗೆ ಒಳಗೆ ಮಾಡದಿದ್ರೆ ನಮ್ಮದು ಪ್ರತಿಭಟನೆ ನಡೆಯುತ್ತೆ, ರಸ್ತೆ ರೋಕೋ ನಡೆಯುತ್ತೆ, ಎಲ್ಲ ನಡೆಯುತ್ತೆ. ಡಾಕ್ಟರ್ ಅವರು ನಾಳೆಯ ನಿರ್ಧಾರ ಏನು ಅಂತೇಳಿ ಡಾಕ್ಟರ್ ಈಗ ವಿಚಾರವನ್ನು ಹೇಳ್ತಾರೆ. ಆ ನಂತರ ನಾವು ನಿಮ್ಮ ಕೆಲಸವನ್ನು ಮಾಡಬೇಕು. ಭಾರತೀಯ ವೈದ್ಯಕೀಯ ಶಾಖೆ ಪುತ್ತೂರು ಶಾಖೆಯ ಪರವಾಗಿ ನಾನು ಕಾರ್ಯದರ್ಶಿ ಮಾತಾಡ್ತಾ ಇದ್ದೇನೆ, ಡಾಕ್ಟರ್ ಗಣೇಶ್ ಪ್ರಸಾದ್ ಮುದ್ರಾಜೆ. ಅತ್ಯಂತ ಅಕ್ಷಮ್ಯ ಅಪರಾಧ ಒಂದು ನಮ್ಮ ಲೇಡಿ ಡಾಕ್ಟರ್ಗಳ ಒಂದು ಕರ್ತವ್ಯ ನಿರತ ಲೇಡಿ ಡಾಕ್ಟರ್ ಮೇಲೆ ನಡೆದಿದೆ. ಅದಕ್ಕೆ ಪುತ್ತೂರಿನ ಪೊಲೀಸ್ ಇಲಾಖೆ ತಕ್ಕದಾಗಿ ಸ್ಪಂದಿಸಿಲ್ಲ ಅಂತ ಹೇಳುವ ಭಾವನೆ ನಿಮ್ಮೆಲ್ಲರ ಹಾಗೆ ನಮ್ಮ ಎಲ್ಲ ಡಾಕ್ಟರ್ ಬಂಧುಗಳಿಗೆ ಕೂಡ ಇದೆ. ಹಾಗಾಗಿ ಅತ್ಯಂತ ನೋವಿನಿಂದ ನಾವು ಭಾರತೀಯ ವೈದ್ಯಕೀಯ ಶಾಖೆಯ ಪರವಾಗಿ ಘೋಷಣೆಯನ್ನು ಮಾಡ್ತಾ ಇದ್ದೇವೆ. ನಾಳೆ 8 ಗಂಟೆ ಒಳಗೆ ಅವರು ಪೊಲೀಸ್ ಅಧಿಕಾರಿಗಳು ಆ ಅಪರಾಧಿಯನ್ನು ಬಂಧಿಸಿದ್ದಲ್ಲಿ ಪುತ್ತೂರಿನ ಎಲ್ಲ ವೈದ್ಯಕೀಯ ಸೇವೆಗಳನ್ನು ನಾವು ಸ್ಥಗಿತಗೊಳಿಸಲಿದ್ದೇವೆ ಅಂತ ಹೇಳಿ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತು ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ನನ್ನ ಪತ್ನಿ ಡಾಕ್ಟರ್ ಆಶಾ ಪುತ್ತೂರಾಯ ಅಲ್ಲಿಯ ಮೆಡಿಕಲ್ ಆಫೀಸರ್ ಒಂದು ವಾರ್ಡಿನಲ್ಲಿ ಕೆಲಸ ಮಾಡ್ತಿದ್ದಾಗ ಮಧ್ಯಾಹ್ನದ ಹೊತ್ತು ಪೇಷಂಟ್ಗಳ ಅಟೆಂಡರ್ಗಳು ಬಂದು ಕ್ವಾರ್ಟಲ್ಲೆಲ್ಲ ಕೂತಿದ್ದಕ್ಕೆ ಅಲ್ಲೆಲ್ಲ ಕೂತ್ಕೊಳ್ಬೇಡಿ, ಇಲ್ಲಿ ಸ್ವಚ್ಛತೆ ಕಾಪಾಡಲಿಕ್ಕೆ ಕಷ್ಟ ಆಗ್ತದೆ, ಮಕ್ಕಳಿಗೆ ಇನ್ಫೆಕ್ಷನ್ ಆಗ್ತದೆ ಅಥವಾ ಗರ್ಭಿಣಿಯರಿಗೆ ತೊಂದರೆ ಆಗ್ತದೆ ಅಂತ ಹೇಳಿದಾಗ ಒಬ್ಬಳು ಮಹಿಳೆ ಮತ್ತು ಅವರ ಮಗ ಸಾಧಾರಣ 20 ವರ್ಷದ ಹುಡುಗ ಬಂದು ಏಕಾಏಕಿ ನನ್ನ ವೈದ್ಯರ ಮೇಲೆ ಹಲ್ಲೆ ಮಾಡುವ ರೀತಿಯಲ್ಲಿ ನುಗ್ಗಿ ಬಂದು ಅವ್ಯಾಚ್ಯ ಶಬ್ದಗಳಿಂದ ಬೈದು ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಆಗ ಅವಳು ಹಿಂದೆ ಸರಿದು ಮತ್ತೆ ಅವರಿಗೆ ಸಮಾಧಾನ ಹೇಳಲಿಕ್ಕೆ ಪ್ರಯತ್ನ ಮಾಡಿದ ಅವರು ಯಾವುದಕ್ಕೂ ಒಗ್ಗದೆ ಮತ್ತೆ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ರೀತಿ ಆಗಿದೆ ಅಂತ. ಆ ರೀತಿ ಆದಾಗ ಆರೋಪಿಗಳನ್ನು ಪೊಲೀಸರಲ್ಲಿ ಕರೆತಂದು ಪೊಲೀಸ್ ಸ್ಟೇಷನ್ಗೆ ಕರೆತಂದು ಮತ್ತೆ ಪುನಃ ಬಿಟ್ಟಿದ್ದಾರೆ, ಯಾವುದೇ ಕ್ರಮವನ್ನು ತಗೊಳ್ಳದೆ. ಅವರು ಹೇಳೋ ರೀಸನ್ ಅಂತ ಹೇಳಿದರೆ ಆರೋಪಿಯ ಜೊತೆ ಮಕ್ಕಳು ಇದ್ದರು ಅಂತ, ಅದಕ್ಕೆ ನಾವು ಬಿಟ್ಟೇವೆ ಅಂತ ಹೇಳಿದರು. ಆದರೆ ಮಕ್ಕಳು ಇದ್ದರೂ ಸಹ ಅಲ್ಲಿ ಒಟ್ಟಿಗೆ ತುಂಬ ಜನ ಇದ್ದರು, ಅವರೊಟ್ಟಿಗೆ ಬಿಟ್ಟು ಬಿಡ್ಬೋದಿತ್ತು. ಆ ಆರೋಪಿಯನ್ನಾದರೂ ಅವರಿಗೆ ನಿಲ್ಲಿಸ್ಕೊಳ್ಬೋದಿತ್ತು, ಏನು ಅಂತ ವಿಚಾರಣೆ ಮಾಡಿ ಮತ್ತೆ ಕಳಿಸ್ಬೋದು ಅಂತ ನಮ್ಮೆಲ್ಲರ ಭಾವನೆ. ಇದನ್ನು ನಾವು ಖಂಡಿಸ್ತಾ ಇದ್ದೇವೆ. ಆರೋಪಿಯನ್ನು ಕೂಡಲೇ ಬಂಧಿಸಬೇಕು, ಅವರ ಮೇಲೆ ಕಾನೂನು ಪ್ರಕಾರ ಯಾವ ಕ್ರಮ ಇದೆ ಅದನ್ನು ತಗೊಳ್ಬೇಕು ಅಂತ ಎಲ್ಲರ ಪರವಾಗಿ ನಮ್ಮದೊಂದು ಒತ್ತಾಯ. ಭಾರತೀಯ ವೈದ್ಯಕೀಯ ಸಂಘದ ಪುತ್ತೂರು ಶಾಖೆಯ ಕಾರ್ಯದರ್ಶಿ ನೆಲೆಯಲ್ಲಿ ನಾನು ಡಾಕ್ಟರ್ ಗಣೇಶ್ ಪ್ರಸಾದ್ ಮುದ್ರಾಜೆ ಹಿರಿಯ ವೈದ್ಯರುಗಳ ಸಮೂಹದಲ್ಲಿ ನಮ್ಮ ವೈದ್ಯರ ನೋವಿನ ಭಾವನೆಗಳನ್ನು ತಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೇನೆ. ಇವತ್ತಿನ ದಿವಸ ಪುತ್ತೂರಿನ ವೈದ್ಯಕೀಯ ಒಂದು ಸಿಸ್ಟಮಿಗೆ ಒಂದು ಕರಾಳ ದಿನ ಅಂತ ಹೇಳಿ ನಾವು ಭಾವಿಸಿದ್ದೇವೆ. ಈಗಾಗಲೇ ಇದರ ಹಿಂದೆ ಕೂಡ ಒಬ್ಬಳು ಮಹಿಳಾ ವೈದ್ಯೆಗೆ ಇದೇ ರೀತಿಯಾದಂತಹ ಅವಮಾನಗಳು ಸಮಸ್ಯೆಗಳು ನಡೆದಿದ್ದಾಗ ನಾವು ಪ್ರತಿಭಟನೆ ನಡೆಸಿದ್ದೆವು ಮತ್ತು ಕೊನೆಯ ತನಕ ಹೋರಾಟ ಮಾಡಿದ್ದೆವು. ಇದೀಗ 2ನೇ ಬಾರಿ ಅದೇ ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮುಖ್ಯ ಒಂದು ವೈದ್ಯಕೀಯ ನಿರೀಕ್ಷಕರಾಗಿ ಕೆಲಸ ಮಾಡ್ತಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಆಶಾ ಪುತ್ತೂರಾಯ ಅವರನ್ನು ಅವಮಾನಗೊಳಿಸುವಂತಹ ಮತ್ತು ವಿಶೇಷವಾಗಿ ಮಹಿಳೆ ಮತ್ತು ಸರ್ಕಾರಿ ಅಧಿಕಾರಿ ವೈದ್ಯಕೀಯ ಅಧಿಕಾರಿ ಅವರು ಅಂಥವರನ್ನು ಅತ್ಯಂತ ಎಲ್ಲರೂ ಗೌರವಪೂರ್ವಕವಾಗಿ ನೋಡಬೇಕಾದಂಥ ಸಮಾಜದಲ್ಲಿ ಇರ್ತಕ್ಕಂಥ ನಾವುಗಳು ಇವತ್ತಿನ ದಿವಸ ಅವರನ್ನು ತುಚ್ಛವಾಗಿ ಅವಾಚ್ಯವಾಗಿ ಮತ್ತು ಅವರಿಗೆ ಹೆದರಿಸುವಂಥ ಕರ್ತವ್ಯ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಹೆದರಿಸುವಂಥ ಪರಿಸ್ಥಿತಿಯನ್ನು ಈ ಪುತ್ತೂರಿನ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಕಂಡಿದ್ದೇವೆ. ಮತ್ತು ಅದಕ್ಕೆ ನಾವು ಸರಿಯಾದ ರೂಪುರೇಷೆಯಲ್ಲಿ ನಾವು ನಮ್ಮ ಒಂದು ದೂರನ್ನು ಕೊಟ್ಟಾಗ ಕರ್ನಾಟಕ ವೈದ್ಯಕೀಯ ಏನು ಅಧಿನಿಯಮ ಇದೆ, ಇತ್ತೀಚೆಗೆ ತಾನೇ ದಿನೇಶ್ ಗುಂಡೂರಾವ್ ಅವರು ನಮ್ಮ ಹೆಲ್ತ್ ಮಿನಿಸ್ಟರ್ ಅವರು 2024ರಲ್ಲಿ ಅಮೆಂಡ್ಮೆಂಟ್ ತಂದಿದ್ದಾರೆ. ವೈದ್ಯರಿಗೆ ಅನ್ಯಾಯ ಆಗಬಾರ್ದು, ವೈದ್ಯರಿಗೆ ತೊಂದರೆ ಆಗಬಾರ್ದು, ಅವ್ರಿಗೆ ಯಾವುದೇ ತೊಂದರೆ ಆದರೆ ಸರ್ಕಾರ ಇದೆ ನಿಮ್ಮ ಜೊತೆಗೆ, ಪೊಲೀಸ್ ಇಲಾಖೆ ಇದೆ ಅಂತ ಹೇಳ್ತಕ್ಕಂಥ ಒಂದು ಭಾವನೆಯೊಂದಿಗೆ ಅಮೆಂಡ್ಮೆಂಟನ್ನು ಕೂಡ ತಂದಿದ್ದರು.
ಈ ರೀತಿಯ ವೈದ್ಯರ ಮೇಲೆ ಯಾರು ಅನ್ಯಾಯ ಮಾಡ್ತಾರೆ ಅವರಿಗೆ ಘೋರ ಶಿಕ್ಷೆಯನ್ನು ನಾವು ಕೊಡುವಂತಾಗಬೇಕು ಅಂತ ಹೇಳಿ. ಆದರೂ ಕೂಡ ಇಷ್ಟೆಲ್ಲ ಹಿನ್ನೆಲೆ ಇದ್ದರೂ ಕೂಡ ಇವತ್ತಿನ ದಿವಸ ನಾವು ಇವತ್ತು ಕಂಪ್ಲೇಂಟ್ ಕೊಟ್ಟದ್ದನ್ನು ಕೇವಲ ಅಲ್ಲಿ ಒಂದು ತನಿಖೆ ನಡೆಸಿದ ರೀತಿಯ ಒಂದು ನಾಟಕ ಅಂತ ನಾವು ಹೇಳ್ಬೋದು. ಆ ರೀತಿ ಮಾಡಿ ಅವರನ್ನು ಬಿಟ್ಟುಬಿಟ್ಟಿದ್ದಾರೆ. ಮತ್ತೆ ಕೇಳಿದಾಗ ಈಗಾಗಲೇ ಡಾಕ್ಟರ್ ಸುರೇಶ್ ಪುತ್ರ ಹೇಳಿದಾಗೆ ಮಗು ಒಂದು ಇತ್ತು ಅವರ ಜೊತೆ ಅಂತ ಹೇಳ್ತಕ್ಕಂಥ ಒಂದು ಇದ್ದಕ್ಕೆ ಅವರನ್ನು ನಾವು ಬಿಟ್ಟಿದ್ದೇವೆ ಅಂತ ಹೇಳ್ತಕ್ಕಂಥ ಉಡಾಫೆಯ ಮಾತನ್ನು ಅವರು ಆಡಿದ್ದಾರೆ. ಅಂದರೆ ಅಪರಾಧ ಮಾಡಿದರೆ ಮಗುವಿನ ಜೊತೆ ಯಾರು ಇದ್ರೂ ಹೋಗ್ಬೋದಾಗಾದ್ರೆ ಅಂಥ ಒಂದು ಉಡಾಫೆಯ ಉತ್ತರವನ್ನು ನಾವು ಪೊಲೀಸ್ ಇಲಾಖೆಯಿಂದ ನಾವು ಕೇಳಿ ಬಹಳಷ್ಟು ನೊಂದಿದ್ದೇವೆ. ಹಾಗಾದರೆ ನಾಳೆ ದಿವಸ ವೈದ್ಯರು, ಅದರಲ್ಲೂ ವಿಶೇಷವಾಗಿ ಮಹಿಳಾ ವೈದ್ಯರು ಯಾವ ರೀತಿ ಕೆಲಸ ಮಾಡಬೇಕು? ಈ ಪುತ್ತೂರಿನಂಥ ಒಂದು ನಾಗರಿಕ ಸಮಾಜದಲ್ಲಿ ನಮ್ಮನ್ನು ಹೆದರಿಸುವಂಥ ಕೆಲಸ ಮಾಡಿದರೆ ನಾವು ನಿಸ್ವಾರ್ಥವಾಗಿ 24 ಗಂಟೆ ಕೆಲಸ ಮಾಡಲಿಕ್ಕೆ ನಾವು ರೆಡಿ ಇರತಕ್ಕಂಥ ವೈದ್ಯರುಗಳು. ನಮಗೆ ಒಂದು ಸುರಕ್ಷಿತ ವಾತಾವರಣ ಇಲ್ಲ, ನಮಗೆ ಇಲ್ಲಿ ಒಂದು ಭಯವಿಲ್ಲದಂಥ ಒಂದು ವಾತಾವರಣ ಇರಬೇಕು ಅಂತ ಹೇಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಆಶಾಭಾವದಿಂದ ನೋಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ರೀತಿಯಾದಂಥ ಘಟನೆ ನಮಗೆ ಎಲ್ಲ ವೈದ್ಯರುಗಳಿಗೆ ತುಂಬ ನೋವಾಗಿದೆ. ನಮ್ಮ ಜೊತೆ ಅನೇಕ ಸಾರ್ವಜನಿಕ ಬಂಧುಗಳು ಇಲ್ಲಿ ನೀವು ಸೇರಿದ್ದೀರಿ. ನಮಗೆಲ್ಲರಿಗೂ ಕೂಡ ನಾವು ಭಾರತೀಯ ವೈದ್ಯಕೀಯ ಸಂಘ ಪುತ್ತೂರು ಶಾಖೆಯ ಪರವಾಗಿ ನಿಮಗೆಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ಮತ್ತು ನಮ್ಮ ಒಂದು ಕೃತಜ್ಞತೆಗಳನ್ನು ನಿಮಗೆ ಸಲ್ಲಿಸುತ್ತಾ, ಜೊತೆಗೆ ನಾಳೆಯ ದಿವಸ 8 ಗಂಟೆ ಒಳಗೆ ಈ ಯಾರು ಅಪರಾಧಿ ಏನು ತನ್ನ ಸರ್ಕಾರಿ ಆಸ್ಪತ್ರೆ ಕೆಲಸ ಮಾಡ್ತಿರ್ತಕ್ಕಂಥ ಡಾಕ್ಟರ್ ಆಶಾ ಪುತ್ರರಿಗೆ ಯಾವ ರೀತಿ ಮನಸ್ಸಿಗೆ ನೋವು ಉಂಟು ಮಾಡತಕ್ಕಂಥ ಮತ್ತು ಹೆದರಿಸುವಂಥ ಒಂದು ವಾತಾವರಣ ಉಂಟು ಮಾಡಿದಂಥ ಅಪರಾಧಿಯನ್ನು ತಕ್ಷಣವೇ ಬಂಧಿಸಬೇಕು. ಮತ್ತು ಒಂದು ವೇಳೆ ಬಂಧಿಸದಿದ್ದರೆ ನಾಳೆ 8 ಗಂಟೆಯ ವರೆಗೆ ನಾವು ಕಾದು ನೋಡುತ್ತೇವೆ. ಆ 8 ಗಂಟೆಯ ನಂತರ ಈ ಕ್ರಿಯೆ, ಅವರ ಬಂಧನದ ಕ್ರಿಯೆ ನಡೆದಿಲ್ಲ ಅಂತ ಹೇಳಿದರೆ ಪುತ್ತೂರಿನ ಎಲ್ಲ ವೈದ್ಯರುಗಳು ಅತ್ಯಂತ ಒಗ್ಗಟ್ಟಿನಲ್ಲಿ, ವೈದ್ಯರುಗಳು ಎಲ್ಲ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಕೂಡ ಈ ಒಂದು ಹೋರಾಟದಲ್ಲಿ ನಾವು ಅವರನ್ನು ಬಂಧಿಸುವವರೆಗೆ ನಾವು ನಮ್ಮ ಸೇವೆಯನ್ನು ಪುತ್ತೂರಿನ ನಾಗರಿಕರಿಗೆ ಕೊಡದೇ ಇರುವಂತಹ ಒಂದು ಪರಿಸ್ಥಿತಿ ಉಂಟಾಗ್ತದೆ ಅಂತ ಹೇಳ್ತಕ್ಕಂಥದ್ದನ್ನು ನಾನು ಅತ್ಯಂತ ವಿಷಾದದಿಂದ ಹೇಳ್ತಾ ಇದ್ದೇನೆ. ವೈದ್ಯರುಗಳು ನಾವು ಯಾವತ್ತೂ ಸೇವೆಯನ್ನು ಕೊಡೋದಿಲ್ಲ ಅಂತ ಹೇಳೋದಿಲ್ಲ, ಆದರೆ ನಮ್ಮ ಕೈಯನ್ನು ಈ ರೀತಿಯ ಭಯದ ವಾತಾವರಣವನ್ನು ನಾಗರಿಕ ಸಮಾಜ ಮಾಡಿದ್ದಾದಲ್ಲಿ ನಾವು ಕೂಡ ಅಸಹಾಯಕರಾಗಿ ನಮ್ಮಿಂದ ಸೇವೆಯನ್ನು ವೈದ್ಯಕೀಯ ಸೇವೆಯನ್ನು ಕೊಡಲಿಕ್ಕೆ ಸಾಧ್ಯವಾಗಲಿಕ್ಕೆ ಇಲ್ಲ ಅಂತ ಹೇಳ್ತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ, ನಾಳೆ 8 ಗಂಟೆವರೆಗೆ ನಾವು ಕಾದು ನೋಡ್ತೇವೆ. 8 ಗಂಟೆಯ ನಂತರ ಇಲ್ಲಿ ಪೂರಕವಾದಂತಹ ಒಂದು ವಾತಾವರಣ ಸೃಷ್ಟಿಯಾಗಿಲ್ಲ, ಅವರನ್ನು ಬಂಧಿಸಿಲ್ಲ ಅಂತಂದರೆ ನಮ್ಮ ಸೇವೆಯನ್ನು ನಾವು ನಿಲ್ಲಿಸ್ತೇವೆ ಅಂತ ಹೇಳಿ ಈ ಮೂಲಕ ತಮಗೆಲ್ಲರಿಗೂ ತಿಳಿಸ್ತಾ ಇದ್ದೇವೆ. ಧನ್ಯವಾದಗಳು. ಇವತ್ತು ಮಧ್ಯಾಹ್ನ ಪುತ್ತೂರಿನ ಸರಕಾರಿ ವೈದ್ಯಾಧಿಕಾರಿ ಆಗಿರುವಂಥ ಆಶಾ ಪುತ್ತೂರಾಯರ ಮೇಲೆ ಹಲ್ಲೆಯನ್ನು ಮಾಡಿ ಅವರ ಮೇಲೆ ಕೈ ಮಾಡತಕ್ಕಂತಹ ಬೆಳವಣಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿದೆ. ಇಡೀ ನಾಗರಿಕ ಸಮುದಾಯವೇ ತಲೆ ತಗ್ಗಿಸುವಂತಹ ರೀತಿಯಲ್ಲಿ ಘಟನೆ ನಡೆದಿರುವಂಥದ್ದು ಅತ್ಯಂತ ಖಂಡನೀಯ ಅಂತ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ಇವತ್ತು ಯಾವ ಆರೋಪಿಗಳನ್ನು ಪೊಲೀಸ್ ಇಲಾಖೆಯವರೇ ಸ್ಟೇಷನ್ನಿಗೆ ತಂದಿದ್ದರೂ ಕೂಡ ಆ ಆರೋಪಿಯನ್ನು ಬಿಡುಗಡೆ ಮಾಡತಕ್ಕಂಥ ಕೆಲಸ ಕಾರ್ಯವನ್ನು ಇಲಾಖೆ ಮಾಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇರೆ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇಲಾಖೆಯ ಈ ಕ್ರಮವನ್ನು ಕೂಡ ನಾನು ಖಂಡಿಸ್ತೇನೆ. ಇವತ್ತು ಇಲಾಖೆಯ ಅಧಿಕಾರಿಗಳು ನೀಡಿರತಕ್ಕಂಥ ಆಶ್ವಾಸನೆಯಂತೆ ಇವತ್ತು ಇಡೀ ಪುತ್ತೂರಿನ ನಾಗರಿಕ ಸಮಾಜ ವೈದ್ಯಾಧಿಕಾರಿಗಳ ಜೊತೆಗೆ ಇದ್ದೆ ಮತ್ತು ವೈದ್ಯೋ ನಾರಾಯಣ ಹರಿ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ನಂಬಿಕೆಯಲ್ಲಿ ಇರುವವರು. ದೇವರ ನಂತರ ವೈದ್ಯರನ್ನು ನಾವು ವೈದ್ಯರಲ್ಲಿ ದೇವರನ್ನು ಕಾಣತಕ್ಕಂಥ ಸಮಾಜ ನಮ್ಮದಿದೆ. ಇವತ್ತೊಂದು ವೈದ್ಯಕೀಯ ಯಾರೋ ಅಧಿಕಾರಿಯ ಮೇಲೆ ಈ ರೀತಿಯ ಹಲ್ಲೆಯನ್ನು ಒಬ್ಬ ಮುಸಲ್ಮಾನ ಮತಾನ್ನ ಮಾಡ್ತಾನೆ ಅಂತೇಳಿ ಆದರೆ ಅವನ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳದೆ ಆರೋಪಿಯನ್ನು ಸ್ಟೇಷನಲ್ಲಿ ಕೂತ್ಕೊಳ್ಳಿಸಿ ನಂತರ ಬಿಡುಗಡೆ ಮಾಡಿರುವಂಥದ್ದು ಅತ್ಯಂತ ಖಂಡನೀಯ. ಅದಕ್ಕೋಸ್ಕರ ಇವತ್ತು ಎಲ್ಲರೂ ಸೇರಿ ಪ್ರತಿಭಟನೆಯನ್ನು ನಾವು ಮಾಡಿದ್ದೇವೆ. ಇಲಾಖೆಯ ಅಧಿಕಾರಿಗಳು ಈಗಾಗಲೇ ನಮ್ಮ ಜೊತೆಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಬೆಳಗ್ಗಿನ ಒಳಗಡೆ ಆರೋಪಿಯನ್ನು ಬಂಧನ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸ್ತೇವೆ ಅನ್ನತಕ್ಕಂಥ ಮಾತನ್ನು ಉಲ್ಲೇಖ ಮಾಡಿದ್ದಾರೆ. ದಯವಿಟ್ಟು ಪೊಲೀಸ್ ಅಧಿಕಾರಿಗಳಿಗೆ ಮತ್ತೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ, ಯಾವುದೋ ಒಬ್ಬ ರಾಜಕಾರಣಿ ಅಥವಾ ಸರ್ಕಾರದ ಕೈಗೊಂಬೆಯಾಗಿ ನೀವು ವರ್ತನೆ ಮಾಡಬೇಡಿ. ಸರ್ಕಾರದ ಯಾವುದೇ ಒತ್ತಡ ಇದ್ದರೂ ಕೂಡ ನಾಗರಿಕರ ಜೊತೆಗೆ ಸಂಯಮ ಮತ್ತು ನಾಗರಿಕರಿಗೆ ನ್ಯಾಯವನ್ನು ಕೊಡತಕ್ಕಂಥ ಇಲಾಖೆ ನಿಮ್ಮದಿದೆ.
ಆ ಹಿನ್ನೆಲೆಯಲ್ಲಿ ಬೆಳಗಿನ ಒಳಗೆ ಆ ಆರೋಪಿಯನ್ನು ಬಂಧನ ಮಾಡಬೇಕು. ಇಲ್ಲದಿದ್ದರೆ ನಾವು 8 ಗಂಟೆಗೆ ನಾಳೆ ಪ್ರತಿಭಟನೆಯನ್ನು ಆರಂಭ ಮಾಡ್ತೇವೆ. ಈಗಾಗಲೇ ವೈದ್ಯಕೀಯ ಸಂಘದವರು ಕೂಡ ಅವರ ಸೇವೆಯನ್ನು ಸ್ಥಗಿತಗೊಳಿಸ್ತೇವೆ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ದಿವಸ ಡಾಕ್ಟರ್ಗಳು ಅವರ ಸೇವೆಯನ್ನು ನಿಲ್ಲಿಸಿದರೆ ಯಾವ ರೀತಿಯ ಪರಿಣಾಮ ಆಗಬಹುದು ಅನ್ನತಕ್ಕಂಥ ಎಚ್ಚರಿಕೆಯ ಮಾತನ್ನು ಈ ಸಂದರ್ಭದಲ್ಲಿ ಇಲಾಖೆಗೆ ಮತ್ತೆ ಹೇಳ್ತಾ ನಾಳೆ ಒಳಗಡೆ ಅವರನ್ನು ಬಂಧನ ಮಾಡಬೇಕು. ಮುಂದಿನ ದಿವಸಗಳಲ್ಲಿ ಈ ರೀತಿಯ ಯಾವುದೇ ಘಟನೆಗಳು ಒಬ್ಬ ವೈದ್ಯನ ಮೇಲೆ ಹಲ್ಲೆ ಮಾಡತಕ್ಕಂಥ ಕೈ ಮಾಡತಕ್ಕಂಥ ಬೆಳವಣಿಗೆ ನಡೆದರೆ ಯಾವತ್ತೂ ಕೂಡ ಸಮಾಜ ಸಹಿಸೋದಿಲ್ಲ ಅನ್ನತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.